ಎಸ್, ಮಂಗಳೂರು ನಗರದಾದ್ಯಂತ ಭಾರಿ ಪ್ರಮಾಣದಲ್ಲಿ ಗಾಳಿ ಸಹಿತ ಮಳೆ ಸುರಿದಿದೆ. ಅದರ ಪರಿಣಾಮವಾಗಿ ಈಗ ಮಂಗಳೂರಿನ ಬೈಕಂಪಾಡಿ ಎಪಿಎಂಸಿ ಯಾರ್ಡ್ ಇದೆ, ಅದು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಎನ್ನುವಂತ ಡೀಟೇಲ್ಸ್ ಬರ್ತಾ ಇದೆ. ಮಳೆಯಿಂದಾಗಿ ಸಂಪೂರ್ಣವಾಗಿ ಕೆಸರುಮಯವಾಗಿದೆ ಎಪಿಎಂಸಿ ಪ್ರದೇಶ. ಇನ್ನು ಏನು ಅಲ್ಲಿ ಈಗ ಸೆಂಟ್ರಲ್ ಮಾರುಕಟ್ಟೆಯಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ದಂತಹ ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ಎಪಿಎಂಸಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಏನು ವ್ಯಾಪಾರಕ್ಕಾಗಿ ಬಂದಿದ್ದಂತಹ ವ್ಯಾಪಾರಸ್ಥರು ಈಗ ಭಾರಿ ನಷ್ಟವನ್ನು ಅನುಭವಿಸಿದ್ದಾರೆ. ಮಳೆಯಿಂದಾಗಿ ನೀರು ನಿಂತ ಪರಿಣಾಮ ತರಕಾರಿಗಳೆಲ್ಲವೂ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ ಎನ್ನುವಂತಹ ಡೀಟೇಲ್ಸ್ ಕೂಡ ಬರ್ತಾ ಇದೆ. ವ್ಯಾಪಾರಸ್ಥರು ಭಾರಿ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ವರುಣನ ಆರ್ಭಟಕ್ಕೆ ಅಂದ್ರೆ ಏಕಾಏಕಿ ಸುರಿದಂತಹ ಮಳೆಯಿಂದಾಗಿ ಸಮಸ್ಯೆಗಳು ಈಗ ಉದ್ಭವವಾಗಿದೆ. ಇದರಿಂದಾಗಿ ಜಿಲ್ಲಾಡಳಿತದ ವಿರುದ್ಧ ವ್ಯಾಪಾರಸ್ಥರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸೂಕ್ತವಾದ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು, ಪರ್ಯಾಯವಾಗಿ ಏನಾದರೂ ಒಂದು ಸೊಲ್ಯೂಷನ್ ಅನ್ನು ಸೂಚಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಮಾಡಿದ್ದಾರೆ. ಮಂಗಳೂರಿನ ಎಪಿಎಂಸಿ ಪ್ರದೇಶ ಏನಿದೆ, ಎಪಿಎಂಸಿ ಯಾರ್ಡ್ ಏನಿದೆ, ಅಲ್ಲಿ ಈಗ ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ವ್ಯಾಪಾರ ವಹಿವಾಟು ಮಾಡುವಂತಹ ಅವಕಾಶಗಳು, ಸೆಂಟ್ರಲ್ ಮಾರ್ಕೆಟ್ ಅನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಎಲ್ಲ ಹೋಲ್ಸೇಲ್ ವ್ಯಾಪಾರಗಳೇನಿದ್ರು ಕೂಡ ಅಲ್ಲೇ ನಡಿಬೇಕು. ಚಿಲ್ಲರೆ ವ್ಯಾಪಾರಿಗಳು ಅಲ್ಲಿಂದಲೇ ಹೋಲ್ಸೇಲ್ ವ್ಯಾಪಾರಸ್ಥರಿಂದ ಖರೀದಿ ಮಾಡುವಂತಹ ಅವಕಾಶ, ಆದರೆ ಅಲ್ಲಿ ಸೂಕ್ತವಾದ ವ್ಯವಸ್ಥೆಗಳಿಲ್ಲ ಎನ್ನುವಂತಹ ವಿಚಾರಗಳು ಈಗ ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ತಂದಿದ್ದಂತಹ ತರಕಾರಿಗಳೆಲ್ಲವೂ ಕೂಡ ಏನು ಮಾರಾಟ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ರಾಶಿ ಹಾಕಿದ್ದಂತಹ ಎಲ್ಲ ತರಕಾರಿಗಳೆಲ್ಲವೂ ಕೂಡ ನೀರಿನಲ್ಲಿ ನೆನೆದಿದೆ. ಮಳೆಯ ಅಬ್ಬರಕ್ಕೆ ಅಲ್ಲಿ ವ್ಯಾಪಾರವನ್ನ ಮಾಡೋದಿಕ್ಕಾಗ್ತಾ ಇಲ್ಲ ಎನ್ನುವಂತಹ ಆಕ್ರೋಶವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಬೆಳಗ್ಗಿನ ವೇಳೆ ಅಲ್ಲಿ ಮಾರುಕಟ್ಟೆಯಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳು. ಅಂದ್ರೆ ಎಲ್ಲವೂ ಕೂಡ ಮಳೆಯಲ್ಲೇ ಒದ್ದೆ ಆಗ್ತಾ ಇರುವಂತಹ ವಿಚಾರಗಳು. ಅನೇಕ ಕಡೆಗಳಲ್ಲಿ ಕೆಸರಿನಿಂದಾಗಿ ನಡೆದಾಡಿದಕ್ಕೂ ಕೂಡ ಅಸಹ್ಯ ಪಡುವಂತಹ ಪರಿಸ್ಥಿತಿಯಲ್ಲಿ ಉದ್ಭವವಾಗಿತ್ತು. ಇದು ಈಗ ಅಲ್ಲಿನ ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಕರೆಕ್ಟ್ ಕಾಣುವ ನೋಡೋಣ. ಅಲ್ಲಿ ನೋಕೆ ಎಪಿಎಂಸಿ ಅವಸ್ಥೆ ನೋಡ್ಕೊಡ್ದು ಕಾಂಡ ಖಾಲಿ ಮಲೆ ಮಾತ್ರ ಮನ್ಸಮಾರೆಲ್ಲ ಹಿಡ್ತು ಓಡಿ ತೆಚ್ಚಿರೋದಾ ನೋಕು. ಹಾಂ, ಗ್ಯಾರಂಟಿ ಬಂಡಿ ಇನ್ನು ಬಂಡಿ. ಎಸ್, ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಎಸ್, ಮಂಗಳೂರು ನಗರದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಸುರಿದಿದೆ. ಅನೇಕ ಕಡೆಗಳಲ್ಲಿ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಮುಖ್ಯವಾಗಿ ಎಪಿಎಂಸಿಯಲ್ಲಿ ಬಹಳ ದೊಡ್ಡ ಸಮಸ್ಯೆ ಉಂಟಾಗಿದೆ ಎನ್ನುವಂತ ಡೀಟೇಲ್ಸ್ ಈಗ ಗೊತ್ತಾಗ್ತಾ ಇದೆ. ಸೊ ಏನಾಗಿದೆ ಅಂತ ಈಗ? ಹೌದು ಗೌತಮ್, ಅಂದ್ರೆ ಚಂಡಮಾರುತದ ಒಂದು ಪರಿಣಾಮವಾಗಿ ಕರಾವಳಿಯಲ್ಲಿ ಧಾರಾಕಾರ ಒಂದು ಮರೆಯಾಗಿರುವಂತದ್ದು. ಇದರ ಜೊತೆಗೆ ಮಂಗಳೂರಿನ ಒಂದು ಎಪಿಎಂಸಿಯಲ್ಲೂ ಕೂಡ ಈಗ ಮಳೆ ನೀರು ನುಗ್ಗಿರುವಂತದ್ದು. ಹೀಗಾಗಿ ಅಲ್ಲಿನ ವ್ಯಾಪಾರಸ್ಥರು ಸಾಕಷ್ಟು ತೊಂದರೆಗೆ ಒಳಗಾಗಿರುವಂತದ್ದು. ಕಳೆದ ಬಾರಿ ಒಂದು ಏನಾಗಿತ್ತು ಅಂದ್ರೆ ಮಂಗಳೂರಿನ ಹೊರವಲಯದ ಅಂತಹ ಮಂಗಳೂರು ಮಹಾನಗರ ಪಾಲಿಕೆ ಒಂದು ಏನ್ ಮಾಡಿತ್ತು ಅಂದ್ರೆ ಸೆಂಟ್ರಲ್ ಮಾರ್ಕೆಟ್ ಅನ್ನು ಇದನ್ನು ಡೆಮಾಲಿಷ್ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಪಿಎಂಸಿಗೆ ಸ್ಥಳಾಂತರ ಮಾಡುವ ಮೂಲಕ ಅಲ್ಲಿ ಮಾರುಕಟ್ಟೆಗೆ ಒಂದು ಅವಕಾಶವನ್ನು ಕೊಟ್ಟಿರುವಂತದ್ದು. ಈಗ ಅಲ್ಲಿ ಸಾಕಷ್ಟು ಒಂದು ಅವ್ಯವಸ್ಥೆಯಿಂದ ಕೂಡಿರುವಂತದ್ದು. ಹೀಗಾಗಿ ಅಲ್ಲಿ ಈಗ ಕಳೆದ ಕೆಲವು ತಿಂಗಳಿಂದ ಸಾಕಷ್ಟು ಅವ್ಯವಸ್ಥೆ ಇತ್ತು. ಈಗ ಮಳೆ ಬಂದಿರುವುದರಿಂದ ಮತ್ತಷ್ಟು ಅವ್ಯವಸ್ಥೆಗೆ ಕಾರಣ ಆಗಿರುವಂತದ್ದು. ಇದರ ಜೊತೆಗೆ ಇವತ್ತು ಜನಪ್ರತಿನಿಧಿಗಳು ಕೂಡ ಒಂದು ಭೇಟಿ ನೀಡಿ ಒಂದು ಅಲ್ಲಿನ ವ್ಯಾಪಾರಸ್ಥರಿಗೆ ಸಾಂತ್ವನ ಹೇಳುವಂತಹ ಮುಂದಾಗಿರುವಂತದ್ದು. ಜೊತೆಗೆ ಜೆ ಲೋಪ ಆಗಿರ್ಬೋದು, ನಗರ ಪಾಲಿಕೆ ಕಮಿಷನರ್ ಆಗಿರ್ಬೋದು, ಜೊತೆಗೆ ಮೇಯರ್ ಈಗ ತಾನೇ ಒಂದು ಭೇಟಿ ನೀಡಿದ್ದಾರೆ ಎಂಬ ಸದ್ಯಕ್ಕೆ ದೊರಕಿರುವಂತಹ ಮಾಹಿತಿ ಗೌತಮ್. ಎಸ್, ಅಂದ್ರೆ ಈ ರೀತಿ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಇರ್ಲಿಲ್ವಾ ಅನ್ನುವಂಥದ್ದು? ಅಂದ್ರೆ ಮಳೆ ಬಂದ್ರೆ ಸಮಸ್ಯೆಗಳಾಗಬಹುದು, ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆಗಳಾಗಬೇಕು ಅನ್ನುವಂಥದ್ದು, ಅಥವಾ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಿದ್ರೆ ಅಲ್ಲಿ ಅದನ್ನ ಬಳಸಿಕೊಳ್ಳುವಂತಹ ಕೆಲಸಗಳಾಗ್ಲಿಲ್ವಾ? ಏನಾಗಿದೆ ಇಲ್ಲಿ ಅನ್ನುವಂಥದ್ದು ಮುಖ್ಯವಾಗಿ ನಾಗೇಶ್? ಹೌದು ಗೌತಮ್, ಅಂದ್ರೆ ಮಳೆ ಬಂದ್ರೆ ಇಂತಹ ಸಮಸ್ಯೆ ಆಗುತ್ತೆ ಎಂಬ ಒಂದು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ಗೊತ್ತಿತ್ತು. ಆದ್ರೂ ಕೂಡ ಒಂದು ಅವರ ಒಂದು ನಿರ್ಲಕ್ಷ್ಯಕ್ಕೆ, ಒಂದು ಬೇಜವಾಬ್ದಾರಿತನಕ್ಕೆ ಒಂದು ಕೈಗನ್ನಡಿ ಆಗಿರುವಂತಹ. ಹಾಗಾಗಿ ಇವತ್ತು ವ್ಯಾಪಾರಸ್ಥರು ಕೂಡ ಸರಿಯಾಗಿ ಇವತ್ತು ವ್ಯಾಪಾರ ಮಾಡದೆ ಅಲ್ಲಿ ಒಂದು ಸಾಕಷ್ಟು ಈಗ ನಷ್ಟಕ್ಕೆ ಒಳಗಾಗಿರುವಂತದ್ದು ಗೌತಮ್. ಹೀಗಾಗಿ ಅಲ್ಲಿನ
ಒಂದು ಅಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಗೊತ್ತು, ಮಳೆ ಬಂದ್ರೆ ಸಾಕಷ್ಟು ಒಂದು ಪರಿಣಾಮ ಬೀರುತ್ತೆ ಮತ್ತು ಇಲ್ಲಿ ವ್ಯಾಪಾರಸ್ಥರಿಗೆ ಕೂಡ ಸಾಕಷ್ಟು ಅಂದ್ರೆ ಕುಳಿತುಕೊಳ್ಳುವ ವ್ಯವಸ್ಥೆ ಇಲ್ಲ. ಆದ್ರೂ ಕೂಡ ಅವರು ಕೂಡ ಯಾವುದೇ ಗಣನೆಗೆ ತಗೊಂಡ್ರೆ ಅಲ್ಲಿ ಒಂದು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತದ್ದು. ಗೌತಮ್. ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, APMCಗೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರುವಂತಹ ಡೀಟೇಲ್ಸ್ ಇದು. ಅಲ್ಲಿ ಏನು ಬೆಳಗ್ಗಿನ ವೇಳೆ ಭಾರಿ ಪ್ರಮಾಣದಲ್ಲಿ ಸುರಿದಿರುವಂತಹ ಮಳೆ ಏನಿದೆ, ಇದರಿಂದಾಗಿ ವ್ಯಾಪಾರಸ್ಥರು ಅಲ್ಲಿ ವ್ಯಾಪಾರ ವಹಿವಾಟನ್ನ ಮಾಡೋದಕ್ಕೆ ಬಹಳಷ್ಟು ಕಷ್ಟಗಳಾಗಿದೆ ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿ ಅಲ್ಲಿ ಪರಿಸ್ಥಿತಿ ಉದ್ಭವ ಆಗಿತ್ತು ಅನ್ನುವಂಥದ್ದನ್ನು ಅಲ್ಲಿ ಮುಖ್ಯವಾಗಿ ಮಾರಾಟಕ್ಕೆ ಅಂತ ತಂದಿದ್ದಂತಹ ಹಣ್ಣು ತರಕಾರಿಗಳೆಲ್ಲವೂ ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ತೊಯ್ದು ಹೋಗಿರುವಂಥದ್ದು. ಇನ್ನು ಸಮರ್ಪಕವಾಗಿ ಮಳೆಯಿಂದ ರಕ್ಷಣೆ ಕೂಡ ಇಲ್ಲದೆ ವ್ಯಾಪಾರಸ್ಥರು ಪರದಾಡಿಕೊಳ್ಳುವಂತಹ ಪರಿಸ್ಥಿತಿ ಅಲ್ಲಿ ಉದ್ಭವ ಆಗಿದೆ. ಸೊ ಇದನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳಾಗಬೇಕಾಗಿದೆ. ಸೊ ಇದೀಗ ವ್ಯಾಪಾರಸ್ಥರು ಬಹಳ ಕಷ್ಟವಾಗ್ತಾ ಇದೆ ಎನ್ನುವಂತಹ ಬೇಸರವನ್ನ ಈ ಸಂದರ್ಭದಲ್ಲಿ ತೋಡಿಕೊಳ್ತಾ ಇದ್ದಾರೆ. ಎಲ್ಲ ಇದನ್ನು ಗೆರಕಲಿ ಬೇತನಿಗೆ ನೋಡಿ ನೀನು ತಾಪು ಬೇತನಿಗೆ ಅಂತ ಕೊಡಕಲಿ ನೀನು ತಾಪುಂಡ ಬದನೆ ಬರೋ ಏರ್ತಿದ್ದು ಕಾಸು ಕೊಡ್ತೇವೆ ಮಾರೆ ಧರ್ಮಗನ ಲೆಕ್ಕ ಬತ್ತೆ ಕಾಸು ಒಂದಕ್ಕಂಥದ್ದು ಮೂಲ ತಪ್ಪುನ ಬೇರೆ ಹಾಂ ಮುಂಚಿನ ಅಂಜಿ ಸಾಸಕ್ಕೆ ನಕ್ಕಲ ಬೇರೆಲ್ಲ ಉಂಟು ನಮ್ಮ ಮನೆ ಹೌದಲ್ಲ ಜವ ಮೀಪುಣಲ್ಲ ಮೀಮಲ್ಲಿ ಏತಲ್ಲ ಮೀಪುಣ ಮೀಮಲ್ಲಿ ಅಲ್ಲ ನೀರು ಅಲ್ಲೇ ಇದು ಸುದೆ ಮಲ್ದೇರು ಮುಲ್ಪ ಮಲ್ಲೊಂದು ಸುದೆ ಆಗ್ತದೆ ಮೀಪುಣಕ್ಲೆ ಮೀರು ತರಕಾರಿದ ಬೇರೆ ಮಲ್ಪು ಮುಲ್ಪ ಮೀಪುಣು ಯಾವ್ದು ಆತಾರ ಸೈದಾರ ಉಲ್ಲಾರ ಆಗೇನು ನಕಲು ಹಾಂ ಅವು ಕಲ್ಲಿಂದು ಕಲ್ಲಿಂದ ನಕಲು ಫೋನ್ ಮಾಡ್ತೀನಿ ಮಾತಿ ಮೂಲು ಬದಲು ಈ ಸೀಕು ಅದೊಂದು ಮತ್ತು ಇಂಚಿನ ಮಾರಿ ಎಲ್ಲ ಎಡ್ಡೆಂದಿನ ಪುರ ಮತ್ತು ಉಚ್ಚು ಪುರ ಬದು ಕುಳ್ಳುಂಡು ಉಂಟ ಇನ್ನು ಬರ್ಸೋದು ಗೋಂದಲ ಕುಳ್ಳುಂಡು ಯಾರಲ್ಲ ಐಕ್ಲೆ ಗೊತ್ತುಂಡ ಪಾಪ ಅವ ಐಕ್ಲು ಬರ್ಸೋ ಬದ್ದಲ್ಲಿ ಕುಳ್ಳುವ ಮಕ್ಕಳು ಹಿಂಗೆ ರಾತ್ರಿ ನಿದ್ರೆ 2 ಗಂಟೆ ರಾತ್ರಿ ಕೈ ಮುಗಿನ ಕೊಡತ್ತಂದ ಮುಗಿನ ಹಿಂಗೆಲ್ಲ ಮುಗಿನ ಕೊರೋನಲ್ಲ ನೆಟ್ಲ ಸೈಪುನು ಕೊರೋನಲ್ಲ ಸೈಪುನು ಮುಗಿನ ರಡ್ಡೆಗ್ಲ ಪರಿಹಾರ ಗೋರ್ ಗೌರ್ಮೆಂಟ್ ಕೊರ್ಪಿರೋದು ಕೋಟಿ ಬೇರೆ ಗೊತ್ತು ಒಂದು ಹುಚ್ಚುಂದು ನಮಕ ದಮ್ಮ ತುಬಿನದು ಹುಚ್ಚುಂಡು ನಕಲು ಬೇರೆ ಮಕ್ಕಳು ಕುಳ್ಳುಲೆ ಓಲೆ ಜಪ್ಪುಲೆ ಎಂದು ಬಂತೇನು ನಾನು ತೂಡು
ಕಟ್ಟೆಯಿಂದ ಇಲ್ಲಿಗೆ ನಮ್ಮನ್ನು ಇದು ಮಾಡಿದ್ದಾರೆ, ಇಲ್ಲಿಗೆ ವ್ಯಾಪಾರಕ್ಕೆ ಇಲ್ಲಿ ಕಳಿಸಿದ್ದಾರೆ, ಸ್ಥಳಾಂತರಿಸಿ ಮಾಡಿದ್ದಾರೆ. ಈಗ ನಮಗೆ ಇಲ್ಲಿ ಯಾವುದು ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಒಂದನೆಯಾಗಿ ನಮಗೆ ಇಲ್ಲಿ ನಿನ್ನೆ ಯಾರೋ ಒಬ್ಬ ಟಿ ವಿಯಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅವನು ಈ ನಮ್ಮ ವ್ಯಾಪಾರಸ್ಥನಲ್ಲ, ವ್ಯಾಪಾರಕ್ಕೆ ಅವನು ಯಾವುದೇ ಒಂದು ಸಂಬಂಧಪಟ್ಟ ಜನ ಅಲ್ಲ. ಅವನು ಯಾವುದೋ ಒಂದು ಟೆಂಪೋ ಡ್ರೈವರು. ಇಲ್ಲಿ ನಾವು ನಮ್ಮದು ಈಗ ಇಲ್ಲಿ ಒಂದು 4-5 ಜನ ಕೇಂದ್ರ ಕಟ್ಟೆಯಲ್ಲಿ ಕೂಲಿ ಕಾರ್ಮಿಕರಿದ್ದಾರೆ. ಅದರಲ್ಲಿ ಇಲ್ಲಿಗೆ ಬಂದಂಥವರು ಒಂದು 100 ಜನ ಮಾತ್ರ. ಅವರಿಗೆ ಯಾವುದೇ ಒಂದು ಸವಲತ್ತುಗಳಿಲ್ಲ ಇಲ್ಲಿಗೆ ಬರೋಕ್ಕೆ. ಅದಕ್ಕೋಸ್ಕರ ಅವರೆಲ್ಲ ಮನೆಯಲ್ಲಿದ್ದಾರೆ, ಎಲ್ಲ ಹೊಟ್ಟೆ ಪಾಡಿ ಇಲ್ಲದೆ ಮನೆಯಲ್ಲಿದ್ದಾರೆ. ಅದೇ ಥರ ನಾವೊಂದು 400 ಜನ ವ್ಯಾಪಾರಸ್ಥರಿದ್ದೇವೆ ಅಲ್ಲಿ ಸೆಂಟ್ರಲ್ ಮಾರ್ಕೆಟ್ ಇಲ್ಲಿಗೆ ಬಂದಿದ್ದೇವೆ. ಅದರಲ್ಲಿ ಒಂದು ಇಲ್ಲಿ 100ರಷ್ಟು ಜನ ಮಾತ್ರ ಮಂಗಳೂರಿಂದ ಇಲ್ಲಿಗೆ ವ್ಯಾಪಾರಕ್ಕೆ ಬಂದಿದ್ದಾರೆ. ಬಾಕಿ ಜನ ಯಾರು ಬಂದಿಲ್ಲ ಇಲ್ಲಿ. ಯಾಕೆಂದರೆ ಇಲ್ಲಿ ಯಾವುದೋ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಹಾವಿನ ಕಾಟ ಇದೇ ಒಂದು ಸಮಸ್ಯೆ ಇದೆ. ಓಟಿ ಚಾನಲಲ್ಲಿ ನಿನ್ನೊಬ್ಬ ಇಲ್ಲಿ ಯಾವುದೋ ನಮಗೆ ಸಂಬಂಧಪಟ್ಟವನಲ್ಲ, ಸೆಂಟ್ರಲ್ ಮಾರ್ಕೆಟ್ ಸಂಬಂಧಪಟ್ಟವನಲ್ಲ, ನಮ್ಮ ಕೇಂದ್ರ ಮಾರುಕಟ್ಟೆ ಸಂಬಂಧಪಟ್ಟವನಲ್ಲ. ಯಾರೋ ಒಬ್ಬ ಇಲ್ಲಿ ಬಂದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಅವನ ತಾತ ಈ ಭೂಮಿಯಲ್ಲಿ 16 ಎಕರೆ ಜಾಗೆ ಗೌರ್ಮೆಂಟಿಗೆ ಫ್ರೀ ಕೊಟ್ಟಿದ್ದಾರಂತೆ. ಅದಕ್ಕೋಸ್ಕರ ಅವನದು ಈ ಜಾಗ ಕೊಟ್ಟಾದ ಕಾರಣ ಅದಕ್ಕೊಂದು ಬಿಲ್ಡಪ್ ಕೊಡೋಕ್ಕೋಸ್ಕರ ನಿನ್ನ ಯಾವುದೋ ಒಂದು ಚಾನಲಲ್ಲಿ ನಮಗೆ ಇಲ್ಲೆಲ್ಲ ಒಳ್ಳೆಯದು, ನಮಗೆ ಇಲ್ಲಿ ನ್ಯಾಯ ಸಿಗಬೇಕು, ಇದೇ ಜಾಗ ನಮಗೆ ಒಳ್ಳೆಯದು ಅಂತ ಹೇಳಿದ್ದಾನೆ. ನಮಗೆ ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ವ್ಯಾಪಾರ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ. ಯಾಕಂದರೆ ನಾವು ಯಾವುದೇ ಕಾರಣಕ್ಕೆ ಒಂದು ಕೂಲಿ ಕಾರ್ಮಿಕರ ಸಮಸ್ಯೆ ಇಲ್ಲಿ. ಎರಡನೇದು ಸುತ್ತಮುತ್ತ ಫ್ಯಾಕ್ಟ್ರಿಗಳು ಇರುವುದರಿಂದ ಇಲ್ಲಿ ಕೆಮಿಕಲ್ ಪ್ರಾಬ್ಲಮಿಂದ ತುಂಬ ತರಕಾರಿಗಳು ಹಾಳಾಗ್ತಾ ಉಂಟು. ಅದೇ ಥರ ನಮ್ಮದು ಫ್ರೂಟ್ಸ್ಗಳು ತುಂಬ ಹಾಳಾಗ್ತಾ ಉಂಟು. ದಿನಕ್ಕಿಂತ ದಿನಕ್ಕೆ ನಾವು ಫ್ರೂಟ್ಸ್ಗಳೆಲ್ಲ ಬಿಸಾಡ್ತಾ ಇದ್ದೇವೆ. ಎಷ್ಟೋ ಲಾಸ್ಗಳು ಹಾಕಿದ್ದೇವೆ. ನಮ್ಮನ್ನು 14ನೇ ತಾರೀಕಿನವರೆಗೆ ಕೊರೋನಾ ಕಾರಣದಿಂದ ಇಲ್ಲಿಗೆ ನಮ್ಮನ್ನು ಕಳಿಸಿದ್ದಾರೆ. ಈಗ ನಾವು ತಿರ್ಗಾ ಹೋಗೋಕ್ಕೆ ನಮ್ಮನ್ನು ಬಿಡ್ತಾ ಇಲ್ಲ. ಬಿಲ್ಡಿಂಗ್ ಡೆಮೊಲಿಷನ್ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ವೇದವಾಸಿಕ ಮತ್ತು ಭರತ್ ಶೆಟ್ಟಿ ಮತ್ತು ನಳಿನ್ ಕುಮಾರ್. ಇದುವರೆಗೂ ನಮ್ಮ ಇಲ್ಲಿ ಈ ಥರ ಯಾವುದೋ ಒಂದು ಪ್ರಾಬ್ಲಮ್ ಅದನ್ನು ಯಾವುದೋ ಅವ್ರು ನೋಡೋಕ್ಕೆ ಬಂದಿಲ್ಲ. ನಮ್ಮನ್ನು ಇದೇ ಥರ ಈ ಮಳೆ ಇದರಲ್ಲಿ ಚಂಡಿಯಾಗಿ ಏನೆಲ್ಲ ಆಗ್ತಾ ಇದ್ದಾರೆ ಇಲ್ಲಿ. ಅದೇ ಥರ ವ್ಯಾಪಾರ ಮಾಡೋಕ್ಕೆ ಇಲ್ಲಿ ಯಾವುದೋ ಒಂದು ಮೂಲಭೂತ ಸೌಕರ್ಯ ಇಲ್ಲ. ಅದೇ ಥರ ಟಾಯ್ಲೆಟ್ ಬಾತ್ರೂಮ್ ಏನೂ ಇಲ್ಲ, ಇಲ್ಲಿ ವ್ಯವಸ್ಥೆ ಇಲ್ಲ. ನಮ್ಮನ್ನು ತಂದರೆ ಈ ಪರಿಸ್ಥಿತಿಗೆ ಹಾಕಿದ್ದಾರೆ. ನಮಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಈಗಾಗಲೇ ಲಾಕ್ಡೌನು ಕೊರೋನಾ ಸ್ಟಾರ್ಟ್ ಆಗುವಾಗ ಫಸ್ಟಿಗೆ ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ ಯಾವುದೋ ಈ ಲಾಕ್ಡೌನಿಂದ ಯಾರೂ ಹಸಿವಿನಿಂದ ಇರಬಾರ್ದು ಅಂತ. ಇಲ್ಲಿಂದ ಶಾಸಕರು ಎಲ್ಲರನ್ನು ಹಸಿವಿಂದ ಸಾಯಿಸಿದರು. ಎಲ್ಲರೂ ಈಗ ಒಂದು 4-5 ಸಾವಿರ ಕೂಲಿ ಕಾರ್ಮಿಕರು ಒಟ್ಟಿಗೆ ನಮ್ಮ ಸೆಂಟ್ರಲ್ ಮಾರ್ಕೆಟಲ್ಲಿ 4-5 ಸಾವಿರ ಕೂಲಿ ಕಾರ್ಮಿಕರು ಇದ್ದಾರೆ. ಅದರಲ್ಲಿ ಎಲ್ಲರೂ ಮನೆಯಲ್ಲಿದ್ದಾರೆ. ಯಾರಿಗೆ ಇಲ್ಲಿ ಬರುವಂಥ ಅವರಿಗೆ ಸಮಸ್ಯೆ ಇಲ್ಲ. ಗಾಡಿ ಬರೋಕ್ಕೆ ಗಾಡಿ ಇಲ್ಲ ಅವರಿಗೆ. ಅದರಿಂದ ಅವರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಅವರಿಗೆ ಇಲ್ಲಿಗೆ ಯಾರು ಬಂದಿಲ್ಲ. ಅವರು ಇಲ್ಲಿಗೆ ಬಂದದ್ರಲ್ಲಿ ಒಂದು 100 ಜನ ಮಾತ್ರ ಕೂಲಿ ಕಾರ್ಮಿಕರು ಬಂದಿದ್ದಾರೆ. ಒಂದು 4,000 ಮೇಲೆ ಕೆಲಸಗಾರ ಮನೆಯಲ್ಲೇ ಹೊಟ್ಟೆ ಪಾಡಿ ಇಲ್ಲದೆ ಮನೆಯಲ್ಲೇ ಇದ್ದಾರೆ. ಅದೇ ಥರ ಈ ವ್ಯಾಪಾರಸ್ಥರು ನಾವು ಸೆಂಟ್ರಲ್ ಕೇಂದ್ರ ಮಾರುಕಟ್ಟೆಯಿಂದ ಒಂದು 400 ವ್ಯಾಪಾರಸ್ಥರಿದ್ದಾರೆ. ಹೋಲ್ಸೇಲ್ ಮತ್ತು ರಿಟೇಲ್ ಆಗಿ 400 ಮೇಲೆ ವ್ಯಾಪಾರಸ್ಥರಿದ್ದಾರೆ. ಅದರಲ್ಲಿ ಇಲ್ಲಿಗೆ ಬಂದ ವ್ಯಾಪಾರಸ್ಥರು ಒಂದು 90-90ರಿಂದ ಅಷ್ಟೇ ವ್ಯಾಪಾರಸ್ಥರು. ಬಾಕಿ ಎಲ್ಲ ಅವರು ವ್ಯಾಪಾರ ಮಾಡದೆ ಮನೆಯಲ್ಲೇ ಇದ್ದಾರೆ. ನಮಗೆ ಯಾವುದೇ ಕಾರಣಕ್ಕೂ ಈ ಮಾರ್ಕೆಟು ನಾವು ಬೇಡ ಅಂತ ಹೇಳ್ತಾ ಇದ್ದೇವೆ. ನಮಗಿದು ಯಾವುದೇ ಕಾರಣಕ್ಕೆ ಬೇಡ. ನಮ್ಮದು ಸಮಸ್ಯೆ ಅಂದರೆ ಒಂದು ಫ್ಯಾಕ್ಟ್ರಿ ಸಮಸ್ಯೆ. ಇಲ್ಲಿ ಕೆಮಿಕಲಿಂದ ಎಲ್ಲ ಫ್ರೂಟ್ಸ್ಗಳು ಹಾಳಾಗ್ತಾ ಇದೆ. ಅದರಿಂದ ನಮಗೆ ಈ ಮಾರ್ಕೆಟ್ ಬೇಡ. ಎರಡನೇದು ಇಲ್ಲಿ ಕೂಲಿ ಕಾರ್ಮಿಕರು ಯಾರು ಬರ್ತಾ ಇಲ್ಲ. ಇಲ್ಲಿ ತುಂಬ ಸಮಸ್ಯೆ ಇಲ್ಲಿ. ನಮಗೆ ಇಲ್ಲಿ ತಂದು ನೋಡಿ, ಒಂದು ಮೂಲಭೂತ ಸೌಕರ್ಯ ಇಲ್ಲದೆ ಯಾವುದೋ ಒಂದು ಇದಿಲ್ಲದೆ ಇಲ್ಲಿ ಮಳೆಯಲ್ಲಿ ಚಂಡಿಯಾಗಿ ಏನೆಲ್ಲ ಪರಿಸ್ಥಿತಿ ನಮಗೆ ಇಲ್ಲಿ ಬಂದಿದೆ. ನಮ್ಮ ಕೇಳುವವರು ಒಂದು ಗತಿಲ್ಲ. ಯಾರೋ ಒಬ್ಬ ಮೂರನೇ ಅವನು ಮಾರ್ಕೆಟೇ ಅವನು ಒಂದು ಅಟ್ಲೀಸ್ಟ್ ಒಂದು ಟೆಂಪೋ ಡ್ರೈವರ್ ಇವನಿಗೆ ಜಾಗ ಸಿಗ್ತದೆ ಅಂತೇಳಿ ನಾವು ಸೆಂಟ್ರಲ್ ಮಾರ್ಕೆಟ್ ಕೂಲಿ ಕಾರ್ಮಿಕರು, ಕೇಂದ್ರ ಮಾರುಕಟ್ಟೆ ಕೂಲಿ ಕಾರ್ಮಿಕರು ಮತ್ತು ನಾವು ವ್ಯಾಪಾರಸ್ಥರು ಎಲ್ಲ ದಾರಿಗಾಗಿದೆ. ಈಗ ನಮ್ಮನ್ನು ಕೇಳುವವರು ಗತಿಲ್ಲ. ಒಂದು ಶಾಸಕರಾಗಲಿ ಒಂದು ಜಿಲ್ಲಾಡಳಿತ ಆಗಲಿ ನಮ್ಮ ಈ ಪರಿಸ್ಥಿತಿ ಅವನು ನೋಡ್ತಾ ಇಲ್ಲ. ಯಾವುದೇ ಕಾರಣಕ್ಕೆ ನಮಗೆ ಅದು ಕೊಡಿ ಅಂತ ಕೇಂದ್ರ ಮಾರ್ಕೆಟ್ ಕೊಡಿ ಅಂತೇಳಿ ಅವರು ಕೊಡ್ತಾ ಇಲ್ಲ. ನಮ್ಮನ್ನು ಈ ಪರಿಸ್ಥಿತಿಗೆ ತಂದಿದ್ದಾರೆ. ದೊಡ್ಡ ವ್ಯಾಪಾರಸ್ಥರು ಒಂದು 50-55 ವರ್ಷದಿಂದ ವ್ಯಾಪಾರ ಮಾಡುವ ಅಂತ ವ್ಯಾಪಾರಸ್ಥರು ಕೂಡ ಬೀದಿಯಲ್ಲಿದ್ದಾರೆ. ಎಲ್ಲ ಜಿಲ್ಲಾಡಳಿತ ಆದೇಶದ ಮೇರೆಗೆ ಸೆಂಟ್ರಲ್ ಮಾರ್ಕೆಟನ್ನು APMC ಸ್ಥಳಾಂತರ ನಂತರ ನಾವು ಸುಮಾರು ಕಷ್ಟವನ್ನು ಅನುಭವಿಸಿದ್ದೇವೆ. ಇಂದಿನ ಈ ಮಳೆಯಲ್ಲಿ ಕಾರ್ಮಿಕರ ವರ್ಗದಿಂದ ಎಲ್ಲರಿಗೂ ತುಂಬ ತೊಂದರೆ ಆಯಿತು. ಅದು ಹೇಳಲು ಅಸಾಧ್ಯ. ಇಲ್ಲಿ ಕೆಸರು ನಮ್ಮ ಸರಕು ಮೇಲೆಲ್ಲ ನೀರಿದ್ದು ಎಲ್ಲ ಹಾಳಾಗಿ ಹೋಗಿದೆ. ಮತ್ತು
ಯಾವುದೋ ಮುಚ್ಚಿಗೆ ಇಲ್ಲ. ಇದರಿಂದ ಕೂಡ ತುಂಬ ತೊಂದರೆ ಆಗಿದೆ. ಹೀಗಾಗಿ ಮಳೆಯಿಂದಾಗಿ ಜನರಿಗೆ ಇನ್ನು ಮುಂದೆ ಮಳೆಯನ್ನು ಒದ್ದಾಗಿಂದ ಏನು ಜ್ವರ ಇನ್ನಿತರ ರೋಗಗಳು ಕಾಣಿಸಲು ಬಹುದು. ಇದನ್ನೆಲ್ಲ ಪರಿಗಣಿಸಿ ಜಿಲ್ಲಾಡಳಿತ ಸೂಕ್ತವಾದ ಒಂದು ಕ್ರಮ ತಗೊಂಡು ನಮ್ಮ ಕಷ್ಟಗಳನ್ನು ಸ್ಪಂದಿಸಿದಲ್ಲಿ ಉತ್ತಮ ಅಂತ ಹೇಳಲು ಇಷ್ಟಪಡ್ತೀನಿ. ನಾವು ಕಳೆದ 40 ವರ್ಷಗಳಿಂದ ನಮ್ಮ ಸೆಂಟ್ರಲ್ ಮಾರುಕಟ್ಟೆಯಲ್ಲಿ ತರಕಾರಿ ಮತ್ತು ಹಣ್ಣು ಹಂಪಲು ವ್ಯಾಪಾರವನ್ನು ಮಾಡ್ತಾ ಇದ್ವಿ. ಆದರೆ ಈ ಕೊರೋನಾದಿಂದಾಗಿ ಜಿಲ್ಲಾಡಳಿತ ಹಾಗೂ ನಮ್ಮ ಶಾಸಕರು, ನಮ್ಮ MP ಅವರು ಇವರೆಲ್ಲ ಸೇರಿಸಿ ನಮ್ಮನ್ನು ಇಲ್ಲಿ APMC ಯಾರ್ಡಿಗೆ ನಮ್ಮನ್ನು ಸ್ಥಳಾಂತರಿಸಿದ್ದಾರೆ. ನಮಗೆ ವ್ಯವಸ್ಥೆ ಇಲ್ಲದೆ ಇಲ್ಲಿ ಅವ್ಯವಸ್ಥೆಯಲ್ಲಿ ಇಲ್ಲಿ ಬಂದು ಬಿದ್ದಿದ್ದೇವೆ. ಇಲ್ಲಿ ನಮ್ಮ ಅವ್ಯವಸ್ಥೆಯನ್ನು ಕೇಳುವಂಥ ಒಬ್ಬರು ವ್ಯಕ್ತಿಯೇ ಇಲ್ಲ. ಅದೇ ರೀತಿ ಜಿಲ್ಲಾಡಳಿತ ಕೂಡ ತಿರುಗಿ ನೋಡಲಿಲ್ಲ. ಹಲವಾರು ಆಶ್ವಾಸನೆಗಳನ್ನು ನೀಡಿ ನಮ್ಮನ್ನು ಇಲ್ಲಿ ಕಳಿಸಿದೆ. ನೋಡಿ, ನಮ್ಮ ಇಲ್ಲಿ ಅವ್ಯವಸ್ಥೆಯನ್ನು ನೋಡಿದರೆ ಗೊತ್ತಾಗ್ತದೆ. ನಮಗೂ ಹೆಂಡತಿ ಮಕ್ಕಳಿದ್ದಾರೆ. ಅವರು ನಮ್ಮನ್ನು ನಂಬಿದ್ದಾರೆ. ನಾವು ನಮ್ಮ ಕಷ್ಟವನ್ನು ನಾವು ಯಾರಾದರೂ ಹೇಳಬೇಕಾಗ್ತದೆ. ಈ ಕಷ್ಟವನ್ನು ಜಿಲ್ಲಾಡಳಿತ ಅರಿತುಕೊಳ್ಬೇಕಾಗ್ತದೆ. ದಯವಿಟ್ಟು ಇನ್ನಾದರೂ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಜಿಲ್ಲಾಡಳಿತವು ಆದಷ್ಟು ಬೇಗ ನಮಗೊಂದು ಸುವ್ಯವಸ್ಥೆಯಾದ ಮಾರ್ಕೆಟನ್ನು ಮಂಗಳೂರಿನ ಹತ್ರ ನಮಗೆ ಕೊಡಬೇಕಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನಮ್ಮ ಸಾವಿರಾರು ನೋಡಿ, ಇಲ್ಲಿ ಒಂದು 400 ವ್ಯಾಪಾರಸ್ಥರಿದ್ದಾರೆ. ಇಲ್ಲಿ ಬಂದಿರೋದು ಖಾಲಿ 100 ಚಿಲ್ಲರೆ ವ್ಯಾಪಾರಸ್ಥರು ಬಂದಿದ್ದಾರೆ. ನಿನ್ನೆ ಯಾರೋ ಒಬ್ಬ ಹೇಳಿದ್ದಾರೆ, ನಮಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಜನವೇ ಅಲ್ಲ ಆತ ಹೇಳಿದಾನೆಂದರೆ ನಮಗೆ ಇಲ್ಲಿ ಸುವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂತ ಯಾವುದೋ ಒಂದು ಚಾನಲಲ್ಲಿ ಹೇಳಿದ್ದಾನೆ. ಬಟ್ ನಮಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಜನನೇ ಅಲ್ಲ. ಆದ್ದರಿಂದ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಒಂದು 4-5 ಸಾವಿರ ಕೂಲಿ ಕಾರ್ಮಿಕರಿದ್ದಾರೆ, ಯಾರೂ ಬಂದಿಲ್ಲ ಇಲ್ಲಿಗೆ. ಆದರೆ ಬರುವಂಥ ವ್ಯವಸ್ಥೆ ಕೂಡ ಸರಿಕಟ್ಟಾದ ವ್ಯವಸ್ಥೆ ಇಲ್ಲ. ಆದ್ದರಿಂದ ಅವರ ಕುಟುಂಬ ಕೂಡ ಬೀದಿ ಪಾಲಾಗ್ತಾ ಇದೆ. ದಯವಿಟ್ಟು ಇದನ್ನು ಅರಿತುಕೊಂಡು ಜಿಲ್ಲಾಡಳಿತ ಹಾಗೂ ನಮ್ಮ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇದನ್ನು ಅರಿತುಕೊಂಡು ನಮಗೆ ಸುವ್ಯವಸ್ಥೆಯಾದ ಮಾರ್ಕೆಟನ್ನು ಕಲ್ಪಿಸಬೇಕಾಗಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ. ಎಂಗೆ ಕುಳಿತಕ್ಕಲು ಮೂರು ಬರ್ತದೆ ಒಂಜಿಗೆ ಮುಂಚಾಂಡು 1,000 ರೂಪಾಯಿ ಎಂಗೆ ಬೆಂತಿದ್ದು ದಿನಕ್ಕೆ 100 ರೂಪಾಯಿ ಬೆಂಪ. ಆ 100 ರೂಪಾಯಿ போனாಗ ಪೆಟ್ರೋಲ್ ಕಸ ಹಾಕೊಂಡು ದಾಳಿ ಇಲ್ಲೇ ಕೊಡಲಿ ದಾಳಿಜಿ ಇಲ್ಲಡಿ ಜೋಕಲು ಪಡೆದು ಇನ್ನರಿಗೆ ಎತ್ತಿಜನ ಬಿಲ್ತೊಂದುಲ್ಲರಿ ಇಂಚಿನ ಎಂಗೆ ಪರಿಸ್ಥಿತಿ ಬರ್ತೀನಿ. ದಾದಾಬಿ ಇತ್ತು ಜ್ವರ ಬರ್ತೀನಿ ಕೇನರಿಗೆ ಎತ್ತಿದ್ದಿ ಮುಲ್ಲ ಫುಲ್ಲು ನಂಗೆ ಕೇನರಿಗೆ ಎತ್ತಿದ್ದಿ ಅಂಚಿನ ಸ್ಟಾರ್ತೀನಿ. ಈ ವರ್ಷ ಬರ್ತೀನಿ ಎಂಗೆ 1 ರೂಪಾಯಿ ಬೆಲೆ ಹಾಕ್ತಿದ್ದಿ. ಇನ್ನು ಕಾಂಡ ಬೈದ 1 ರೂಪಾಯಿ ಎಂಗೆ ಬೆಲೆ ಅಂತಿದ್ದಿ ಅಲ್ಪ ಅಂಡು 1,500 ರೂಪಾಯಿ ಎಂಗೆ ಬೆಲೆ ಒಂದಿಲ್ಲ. ಮೂಲ ದಾಳಿ ಎಂಗೆ ಆತ ಕಷ್ಟವಿಲ್ಲ ಮೂಲ ಏನೇ ಮಾಡ್ಬಿಡಿ ಎಂಗೆ ದೇವರ ಮಾಡ್ಬಿಡಿ ಈಗ ಒಂದು ಯಾವಾಗ ವ್ಯವಸ್ಥೆ ಮಾಡ್ಬಿಡಿ ಎಂಗೆ ಈ ಕ್ವಶನ್ ಮಾಡ್ಬೇಕಂಗ್ಲಿ ನಿಮಗೆ ಯಾವ ವ್ಯವಸ್ಥೆ ಮಾಡ್ಬಿಡಿ ಅಂಗ್ಲಿ ನೀರಿನ ಎತ್ತು ಕೂಲಿ ಎಣ್ಣೆಲ್ಲ ಎತ್ತು 2-3 ಕೂಲಿ ತಗೊಳ್ಳಿ 4,000 ಮಟ್ಟ ಅಗ್ಲಿ ಪೂರ ಎಲ್ಲರೂ ಕುಲ್ಲೊಂದುಲ್ಲ ರೀ ಅಗ್ಲಿ ಕೇಂದ್ರ ಕೆತ್ತಿದ್ದು ಅಗ್ಲಿ ಫೋನ್ ಬಂದು ಕೇಳೊಂದಿಲ್ಲ ರೀ ಮಾಡಿದ್ರೆ ಸರಿಯಾಗಿ ಯಾವ ಮಾಡಿ ಸರಿ ಆಗ್ಬೋದು ದೇವರು ಇರುತ್ತೆ ಹೆಂಗೆ ದೇವರು ಒಂದು ಒಲ್ಲ ಸಾಧ್ಯ ತೋಚ್ಬೋರಲ್ಲಿ ಅಗ್ಲಿ ಬಡಿ ಜೋಗ್ಲು ಬುಲ್ತೊಂದಿಲ್ಲ ರೀ ಇತ್ತೆ ಭಾಷ ಟೈಮು ಒಂದು ದಿನ ಸಹ ಕೆತ್ತಿದ್ದು ಒಂದು ಹರಿದು ಕೊನೆಯರ ಕೆತ್ತಿದ್ದು ಒಂದು ಪೈನಾಪಲ್ ಕೊನೆಯರ ಕೆತ್ತಿದ್ದು ಅಂತಿನ ಸಿಟಿಸಿ ಆಗ್ತೀನಿ. ಎಸ್, ಗಮನಿಸಿದ್ವಿ. ಇದು ಮಂಗಳೂರಿನ APMC ಯಾರ್ಡ್ನಲ್ಲಿ ಈಗ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇರುವಂತಹ ವ್ಯಾಪಾರಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿರುವಂಥದ್ದು V4 ನ್ಯೂಸ್ ಜೊತೆಗೆ. ಇಲ್ಲಿ ಕಷ್ಟವಾಗ್ತಾ ಇದೆ ನಮಗೆ, ಅಲ್ಲಿ ಮುಖ್ಯವಾಗಿ ಕಾರ್ಮಿಕರು ಬೇಕಾಗುತ್ತೆ, ಹಮಾಲಿ ಕಾರ್ಮಿಕರು ಬೇಕಾಗುತ್ತೆ, ಅವರು ಬರ್ತಾ ಇಲ್ಲ, ಇಲ್ಲಿ ಸಮರ್ಪಕವಾದ ವ್ಯವಸ್ಥೆಗಳಿಲ್ಲ. ನೋಡ್ತಾ ಇದ್ದೀರಿ ಇವತ್ತು ಮಳೆಯಲ್ಲಿ ಯಾವ ರೀತಿ ಅವ್ಯವಸ್ಥೆಗಳು ಇಲ್ಲಿ ಎದುರಾಗಿದೆ ಅನ್ನುವಂಥದ್ದನ್ನು. ಸೊ ಇತ್ಯಾದಿ ಬೇಸರವನ್ನು ಇಲ್ಲಿ ತೋಡ್ಕೊಂಡಿದ್ದಾರೆ. ನಮಗೆ ಆದಷ್ಟು ಬೇಗ ಇಲ್ಲಿಂದ ನಮ್ಮನ್ನು ಶಿಫ್ಟ್ ಮಾಡುವಂಥ ಕೆಲಸಗಳಾಗಬೇಕು, ನಮಗೆ ಪರ್ಯಾಯವಾದ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಿಕೊಡಬೇಕು ಎನ್ನುವಂಥ ಆಗ್ರಹವನ್ನು ಇಲ್ಲಿ ಮಾಡಿರುವಂಥದ್ದು. ಇವತ್ತು ಬೆಳಿಗ್ಗೆಯಿಂದ ನಮ್ಮ ಮಂಗಳೂರು ನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುವುದನ್ನು ತಾವು ನೋಡಿದಿರಿ. ಮಳೆ ಆರಂಭವಾಗಿದ್ದಾಗಿನಿಂದ ನಮ್ಮ ಮಂಗಳೂರಿನ APMC ಮಾರುಕಟ್ಟೆಯಲ್ಲಿ ಸಗಟು ವ್ಯಾಪಾರವನ್ನು ಮಾಡುವಂಥ ವ್ಯಾಪಾರಸ್ಥರು ಹಲವಾರು ಮಂದಿ ನನಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದರು. ಅದರಲ್ಲಿ ಕೆಲವು ಮಹಿಳೆಯರು, ಕೆಲವು ವ್ಯಾಪಾರಸ್ಥರು ಕಣ್ಣೀರಿಟ್ಟು ನನ್ನಲ್ಲಿ ಮಾತನಾಡಿದರು. ಅಲ್ಲಿಯ ಪರಿಸ್ಥಿತಿಯನ್ನು ನಾವೀಗ ನೋಡಿದಾಗ ಆ ಪರಿಸ್ಥಿತಿ ಯಾರಿಗೂ ಕೂಡ ಬೇಡ.
ಆ ಧಾರಾಕಾರವಾಗಿ ಸುರಿಯುವಂಥ ಮಳೆಯಲ್ಲಿ ಸಂಪೂರ್ಣವಾಗಿ ಇದ್ದ ಅವರ ಸಾಮಾನುಗಳು ಸಾಮಗ್ರಿಗಳು ಮನೆಯಲ್ಲಿ ತೊಯ್ದು ನೆನೆದು ಮತ್ತು ಆ ಜನರಿಗೂ ಕೂಡ ನಿಲ್ಲಕ್ಕೆ ಯಾವುದೇ ಶೆಲ್ಟರ್ ಇಲ್ಲದೆ ಸಂಪೂರ್ಣವಾಗಿ ಮಳೆಯಲ್ಲಿ ಅವರು ನೆನೆದು ಹೋಗಿದ್ದಾರೆ. ಯಾರಿಗೂ ಬೇಡ ಅಂತ ಕಷ್ಟ. ಈ ಪರಿಸ್ಥಿತಿಯನ್ನು ನಾನು ನೋಡಿದಾಗ ಇದಕ್ಕೆ ಕಾರಣಕರ್ತರಾಗಿರುವಂಥ ಇವತ್ತು ಬೆಳಿಗ್ಗೆಯಿಂದ ನಮ್ಮ ಮಂಗಳೂರು ನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುವುದನ್ನು ತಾವು ನೋಡಿದಿರಿ. ಮಳೆ ಆರಂಭವಾಗಿದ್ದಾಗಿನಿಂದ ನಮ್ಮ ಮಂಗಳೂರಿನ APMC ಮಾರುಕಟ್ಟೆಯಲ್ಲಿ ಸಗಟು ವ್ಯಾಪಾರವನ್ನು ಮಾಡುವಂಥ ವ್ಯಾಪಾರಸ್ಥರು ಹಲವಾರು ಮಂದಿ ನನಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದರು. ಅದರಲ್ಲಿ ಕೆಲವು ಮಹಿಳೆಯರು, ಕೆಲವು ವ್ಯಾಪಾರಸ್ಥರು ಕಣ್ಣೀರಿಟ್ಟು ನನ್ನಲ್ಲಿ ಮಾತನಾಡಿದರು. ಅಲ್ಲಿಯ ಪರಿಸ್ಥಿತಿಯನ್ನು ನಾವೀಗ ನೋಡಿದಾಗ ಆ ಪರಿಸ್ಥಿತಿ ಯಾರಿಗೂ ಕೂಡ ಬೇಡ. ಆ ಧಾರಾಕಾರವಾಗಿ ಸುರಿಯುವಂಥ ಮಳೆಯಲ್ಲಿ ಸಂಪೂರ್ಣವಾಗಿ ಇದ್ದ ಅವರ ಸಾಮಾನುಗಳು ಸಾಮಗ್ರಿಗಳು ಮನೆಯಲ್ಲಿ ತೊಯ್ದು ನೆನೆದು ಮತ್ತು ಆ ಜನರಿಗೂ ಕೂಡ ನಿಲ್ಲಕ್ಕೆ ಯಾವುದೇ ಶೆಲ್ಟರ್ ಇಲ್ಲದೆ ಸಂಪೂರ್ಣವಾಗಿ ಮಳೆಯಲ್ಲಿ ಅವರು ನೆನೆದು ಹೋಗಿದ್ದಾರೆ. ಯಾರಿಗೂ ಬೇಡ ಅಂತ ಕಷ್ಟ. ಈ ಪರಿಸ್ಥಿತಿಯನ್ನು ನಾನು ನೋಡಿದಾಗ ಇದಕ್ಕೆ ಕಾರಣಕರ್ತರಾಗಿರುವಂಥ ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕ JR ಲೋಬೋ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಅಲ್ಲಿ ವ್ಯಾಪಾರಿಗಳು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅವರಿಗೆ ಪರ್ಯಾಯವಾದ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವಂತಹ ಕೆಲಸಗಳು ಆಗಬೇಕು ಅನ್ನುವಂಥದ್ದು. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ತಂದು ರಾಶಿ ಹಾಕಿರುವಂತಹ ತರಕಾರಿಗಳೆಲ್ಲವೂ ಕೂಡ ಹೇಗೆ ಮಳೆಯಲ್ಲಿ ತೊಯ್ದು ಹೋಗ್ತಾ ಇದೆ ಅನ್ನುವಂಥದ್ದು. ಅಲ್ಲಿ ಒಂದು ಕಡೆಯಿಂದ ನಿಂತುಕೊಂಡು ವ್ಯಾಪಾರ ಮಾಡೋದಕ್ಕಾಗ್ತಾ ಇಲ್ಲ, ಕೆಸರುಮಯವಾಗಿರುವಂತಹ ವಾತಾವರಣ, ಒಟ್ಟಾರೆಯಾಗಿ ಬಹಳ ಸಂಕಷ್ಟದ ವಾತಾವರಣದಲ್ಲಿ ಅಲ್ಲಿ ವ್ಯಾಪಾರಸ್ಥರು ವಹಿವಾಟನ್ನು ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಉದ್ಭವವಾಗಿದೆ. ಈಗ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ವ್ಯಾಪಾರಸ್ಥರಾಗಿರುವಂತಹ ಮೊಹಮ್ಮದ್ ರಫೀಕ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಅಂದ್ರೆ ಮುಖ್ಯವಾಗಿ ಸಮಸ್ಯೆಗಳಾಗಿದೆ. ಇವತ್ತು ಏಕಾಏಕಿ ಮಳೆ ಸುರಿದಂತ ಸಂದರ್ಭದಲ್ಲಿ ಅನೇಕ ರೀತಿಯ ಅಧ್ವಾನಗಳಾಗಿರುವಂತದನ್ನ ನೋಡಿದ್ದೇವೆ. ಸೊ ಏನ್ ಹೇಳ್ತೀರಿ, ಏನಾಗಿದೆ ಈಗ ಅಲ್ಲಿ ತಾವು ಗಮನಿಸಿದ ಹಾಗೆ ಅಂತ? ಸರ್ ನೋಡಿ ಸರ್, ನಮ್ಗೆ ಅಂದ್ರೆ ಕೊರೋನಾ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತ ನಮ್ಮನ್ನು ಏಕಾಏಕಿಯಾಗಿ ನಮ್ಮನ್ನ APMC ಯಾರ್ಡಿಗೆ ನಮ್ಮನ್ನ ಸ್ಥಳಾಂತರಿಸಲಾಗಿದೆ ಸರ್. ಆದ್ರಿಂದ ನಾವು ಮೊದಲೇ ಹೇಳಿದ್ದೇವೆ, ನಮ್ಗೆ ಅಲ್ಲಿ ಸಾಧ್ಯ ಇಲ್ಲ, ಕೊರೋನಾಕ್ಕಾಗಿ ಹೋಗಿ ಅಂತ ಅವ್ರು ನಮ್ಗೆ ಮನವಿ ಮಾಡಿದಕ್ಕೋಸ್ಕರ ನಾವು ನಮ್ಮ ಜೀವನ ಹಂಗು ತೊರೆದು ನಾವು ಅಲ್ಲಿ ಹೋಗ್ಬಿಟ್ಟಿದೀವಿ. ಅಲ್ಲಿ ನೋಡುವಾಗ್ಲೂ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೈಂಟೈನ್ ಮಾಡಕ್ ಆಗಲ್ಲ. ಅಲ್ಲಿ ಇಲ್ಲಿಗಿಂತ ಜಾಸ್ತಿಯಾಗಿ ಜನ ಸೇರ್ತಾ ಇತ್ತು ಮೊದ್ಲಿಗೆ. ಇವಾಗ ನೋಡಿ ಸರ್, ಅಲ್ಲಿ ಹೋದ ನಂತರ ನಮ್ಗೆ ಈ ರಾಸಾಯನಿಕರಿಂದಾಗಿ ಅಲ್ಲಿ ನೋಡಿ ನಮ್ದು ಇಂಡಸ್ಟ್ರಿಯಲ್ ಏರಿಯಾ, ಆ ಇಂಡಸ್ಟ್ರಿಯಲ್ ಏರಿಯಾದು ಆ ಕೆಮಿಕಲ್ ಪವರ್ ಇಂದಾಗಿ ನಮ್ಮ ಎಲ್ಲ ಐಟಮ್ಗಳು ಹಾಳಾಗ್ತಾ ಉಂಟು. ನಮ್ ತರ ಪದಾರ್ಥಗಳು ಯಾವುದು, ನಮ್ ತರಕಾರಿ ಇರ್ಲಿ ಮತ್ತೆ ಹಣ್ಣು ಹಂಪಲು ಇರ್ಲಿ, ಎಲ್ಲರೂ ಒಂದು ದಿವಸ ಉಳಿಯಲ್ಲ ಸರ್. ನಾವು ತುಂಬಾ ನಷ್ಟ ಅನುಭವಿಸಿದ್ದೀವಿ. ನಮ್ಮ ಕಷ್ಟ ಕೇಳೋರಿಲ್ಲ. ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಶಾಸಕರಾಗ್ಲಿ, ನಮ್ಮ MP ಆಗ್ಲಿ, ನಮ್ಮ ಜಿಲ್ಲಾಡಳಿತ ಆಗ್ಲಿ, ಎಲ್ಲರೂ ಆಶ್ವಾಸನೆ ಮಾತ್ರ ಕೊಟ್ಟಿದ್ದಾರೆ. ಅದು ತಿರುಗಿ ಕೂಡ ನೋಡ್ಲಿಲ್ಲ. ನಮ್ಮ ಅವಸ್ಥೆ ಅಂದ್ರೆ ನಮ್ಮ ನಾಯಿ ಪಾಡಾಗಿದೆ, ನಮ್ಮ ಬದುಕು ನಾಯಿ ಪಾಡಾಗಿದೆ. ಅಂದ್ರೆ ನೋಡಿ, ನಮ್ಮಲ್ಲಿ ಸಾಧಾರಣ ಒಂದು 4-5 ಸಾವಿರ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. 400-450 ಮಂದಿ ವ್ಯಾಪಾರಸ್ಥರು ನಾವು ವ್ಯಾಪಾರ ಮಾಡ್ತಾ ಇದ್ವಿ. ನಮ್ಮ ಬದುಕು ನಾಯಿ ಪಾಡಾಗೋಗಿದೆ. ನಾವು ಯಾವ ರೀತಿ, ನಮ್ಗೆ ಹೇಳಲಿಕ್ಕೆ ಬಾಯಿ ಬರ್ತಾ ಇಲ್ಲ, ಯಾವ ರೀತಿ ಹೇಳ್ಬೇಕು ಅಂತ. ನಮ್ಗೆ ದುಃಖ ತಡಿಲಿಕ್ಕೆ ಆಗ್ತಾ ಇಲ್ಲ, ಆ ರೀತಿ ಆಗ್ತಾ ಇದೆ. ನೀವು ನೋಡಿದ್ರಿ ಸರ್, ನೀವು ಇವತ್ತು ಬಂದಿದ್ರಿ, ನೀವು ವಿಡಿಯೋ ಕವರೇಜ್ ಮಾಡಿದ್ರಿ. ನಾವು ಯಾವ ರೀತಿ ವ್ಯಾಪಾರ ಮಾಡ್ಬೇಕು ಆ ಮಳೆಯಲ್ಲಿ ನೆಂದು. ನಮಗೂ ಹೆಂಡತಿ ಮಕ್ಳಿದ್ದಾರೆ, ಅವರಂಗೆ ನಮ್ಮ ಶಾಸಕರು, ನಮ್ಮ MP ಅವರಂಗೆ ನಮಗೂ ಹೆಂಡತಿ ಮಕ್ಳಿದ್ದಾರೆ. ನಾವು ಮೇಲಿಂದ ಬರಲಿಲ್ಲ ಸ್ವಾಮಿ. ನಾವು ಒಂದು ತಾಯಿ ಹೊಟ್ಟೆಯಲ್ಲೇ ನಾವು ಹುಟ್ಟಿದ್ದೇವೆ. ನಮ್ಗೆ ನಮ್ಮ ಕಷ್ಟ ಕೇಳೋರಿಲ್ಲ. ಯಾರ ಹತ್ರ ನಾವು ನಮ್ಮ ಕಷ್ಟ ಹೇಳಿ? ನಾವು ನಮ್ಮ ಹೊಟ್ಟೆಪಾಡಿಗಾಗಿ ಬರ್ತಾ ಇದ್ದೀವಿ. ಖಾಲಿ ನಾವು ವ್ಯಾಪಾರಸ್ಥರಲ್ಲ. ಇವರು ನಮ್ಮ ಕೂಲಿ ಕಾರ್ಮಿಕರ ವ್ಯವಸ್ಥೆ ನೋಡಿದ್ರೆ ಪಾಪ ಅವರಿಗೆ 100-200 ರೂಪಾಯಿ ದುಡಿಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಹಲವಾರು ಮಂದಿ ಮನೆಯಲ್ಲಿ ಬಾಕಿ ಆಗಿದ್ದಾರೆ. ಪಾಪ ಅವ್ರು ಕೇಳ್ತಾ ಇದಾರೆ ನಾವು ಏನ್ ಮಾಡ್ಲಿ ಅಂತ.
ನನ್ನ ಅಂಗಡಿಯಲ್ಲಿ 10 ಮಂದಿ ಎಲ್ಲಿದ್ರು, ನಾವು 2-3 ಮಾತ್ರ ಕರ್ತಂದು ಹೇಳ್ತೀವಿ. ಬಾಕಿ ಇದ್ದವರು ಮನೇಲಿ ಇದ್ದಾರೆ, ಅವರ ಕೇಳುವ ಗತಿ ಇಲ್ಲ. ನಾವಾದ್ರೂ ಏನ್ ಮಾಡ್ತೀವಿ ಹೇಳಿ? ಯಾವ ರೀತಿ ವ್ಯಾಪಾರ ಮಾಡ್ಬೇಕು ಹೇಳಿ ಸರ್? ನಮ್ಮ ಕಷ್ಟ ನೋಡಿ, ನಿಮ್ಮಂತವರಿಂದ, ನಿಮ್ಮ ಮಾಧ್ಯಮದವರ ಮುಖಾಂತರ ಆದ್ರೂ ಅವರ ಮನವನ್ನ ಮುಟ್ಟಿಸ್ಬೇಕಾಗ್ತದೆ. ಅವರಿಗೆ ಗೊತ್ತಾಗ್ತದ ಅಲ್ವಾ? ಗೊತ್ತಿದ್ದು ಕಣ್ಮುಚ್ಚಿ ಕೂತ್ಕೊಂಡಿದಾರ, ಏನು ಗೊತ್ತಾಗ್ತಿಲ್ಲ. ಇದಕ್ಕೆ ಒಂದು ಪ್ರಕಾರವಾಗಿ ಏನಾದ್ರೂ ವ್ಯವಸ್ಥೆ ಮಾಡಿ ಕೊಟ್ಟಿರೋದು ಪರವಾಗಿರ್ಲಿಲ್ಲ. ಅಲ್ಲಿ ರಾಸಾಯನಿಕ ವಸ್ತುವಿಂದಾಗಿ ನಮ್ಮ ಒಂದು ದಿವಸಕ್ಕೆ ಒಳ್ಳೇದಿಲ್ಲ ಸರ್. ನಮ್ಮ ಕಷ್ಟವನ್ನು ಯಾರತ್ರ ಹೇಳ್ಕೊಳ್ಳಿ? ಯಾರು ತಂದು ಕೊಡ್ತಾರೆ ಐಟಮ್? ರೈತರ ಐಟಮ್ ಅವರಿಗೆ ಹಣ ಕೊಡ್ಲೇಬೇಕಲ್ವಾ? ಅವ್ರು ಬಿಡ್ತಾರಾ? ಹಲೋ. ಎಸ್ ಖಂಡಿತ ನಿಮ್ಮ ಸಮಸ್ಯೆಗಳನ್ನ ಸಂಬಂಧಪಟ್ಟವರಿಗೆ ಮುಟ್ಟಿಸುವಂತ ನಿಟ್ಟಿನಲ್ಲಿ ನಾವು ಈ ಒಂದು ದೊಡ್ಡ ಉಪಕಾರ ನಿಮಗೆ ಸಾಷ್ಟಾಂಗ ನಮಸ್ಕಾರವನ್ನು ಹೇಳ್ತೀವಿ ಸ್ವಾಮಿ. ನಮ್ಮ ಧ್ವನಿಯಾಗಿ ನೀವು ಧ್ವನಿ ಎತ್ತಬೇಕು ಸ್ವಾಮಿ, ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಖಂಡಿತ ಆಗಿರುವಂತಹ ಸಮಸ್ಯೆಗಳನ್ನ ಸಂಬಂಧಪಟ್ಟವರಿಗೆ ಮುಟ್ಟಿಸುವಂತ ಪ್ರಯತ್ನಗಳನ್ನ ಖಂಡಿತವಾಗಿ ಮಾಡ್ತೀವಿ. ಇನ್ನು ಏನೋ ಬೆಳಗಿನಿಂದ ಸಮಸ್ಯೆ ಉದ್ಭವ ಆಗಿದೆ, ಇವರಿಗೆ ಯಾರಾದ್ರೂ ಬಂದಿದ್ದಾರಾ, ನೋಡ್ಕೊಂಡು ಹೋಗಿದ್ದಾರಾ ಅಧಿಕಾರಿಗಳ? ಯಾರು ಇಲ್ಲ ಸ್ವಾಮಿ, ಯಾರು ಇಲ್ಲ. ನಿಮ್ಮ ಪ್ರತಿನಿಧಿ ಬಂದಿದ್ದಾರೆ ಹೊರತು ಬೇರೆ ಯಾರು ನಮ್ಮ ಕಷ್ಟವನ್ನು ಕೇಳ್ಕೊಂಡು ಯಾರು ಬಂದಿಲ್ಲ. ಅದರ ವ್ಯವಸ್ಥೆಯನ್ನು ಯಾರಾದ್ರೂ ಮಾಡ್ಲಿ ಅಂತ. ಅಲ್ಲಿ ಒಳಗೆ ಹೋಗ್ಲಿಕ್ಕೂ ಗೊತ್ತಿಲ್ಲ ಸರ್. ನಾವು ಏನ್ ಮಾಡ್ಲಿ? ನಮ್ಮ ನಷ್ಟ ಯಾರು ಪರಿಹಾರ ಕೊಡ್ತಾರೆ ಹೇಳಿ? ಅಲ್ಲಿ ಒಳಗಡೆ ಹೋದ್ರೆ ನಮ್ಮ ಐಟಮ್ ಹಾಳಾಗ್ತಾ ಉಂಟು. ಅದನ್ನ ನಾವು ಜಿಲ್ಲಾಡಳಿತಕ್ಕೆ ತಿಳಿಸಿದ್ದೇವೆ, ನಮ್ಮ MLA MP ಗೆ ತಿಳಿಸಿದ್ದೇವೆ. ಅಲ್ಲಿ ನೋಡಿ, ಅದನ್ನು ಬಿಟ್ಟು ನಮ್ಮ ನಾಗದೋಷ ಇದೆ, ಇದ್ರದ್ದು ಹಾವಿನ ಉಪದ್ರ ಇದೆ. ಅದನ್ನ ಯಾರು ನೋಡಿ ಸರ್, ಇಲ್ಲಿ ಸೆಂಟ್ರಲ್ ಮಾರ್ಕೆಟ್ ಆದ್ರೆ ರಾತ್ರಿ ಹೊತ್ತು ಬಂದು ನಮ್ಮ ಅಂಗಡಿಯಲ್ಲಿ ಎಲ್ಲ ಕೂರ್ಕೊಳ್ತಾ ಇದ್ರು ಕೂಲಿಯವರು. ಇಲ್ಲಿ ಕೂಲಿಯವರು ಈ 3 ಗಂಟೆ ಹೊತ್ತಿಗೆ ಯಾರಾದ್ರೂ ಬರ್ತಾರೆ ಸರ್? ಯಾರಾದ್ರೂ ಬರ್ತಾರೆ? ಯಾರಾದ್ರೂ ಕೂತ್ಕೊಳ್ಳಿಕ್ಕೆ ಹೇಳ್ತಾರ? ಎಲ್ಲಿ ಹಾವು ಎಲ್ಲಿ ಇರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಅಲ್ಲಿ ಯಾರ್ದಾದ್ರೂ ಜೀವ ಹೋದ್ರೆ ಯಾರು ಸರ್ ಜವಾಬ್ದಾರಿ? ಅವರ ಹೆಂಡತಿ ಮಕ್ಕಳಿಗೆ ನಾವೇನು ಹೇಳಿ ಸರ್? ಅವ್ರು ಬಂದು ಕೂತ್ಕೊಳ್ತಾರೆ ಹೇಳು. ಹಾವು ಏನಾದ್ರೂ ಕಚ್ಚಿ ಅವರ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ಅವರ ಹೆಂಡತಿ ಮಕ್ಕಳ ಗತಿ ಏನು ಹೇಳಿ ಸರ್? ಯಾರು ಇವ್ರೇನಾದ್ರೂ ಜವಾಬ್ದಾರಿ ಹೊತ್ಕೊಳ್ತಾರ? ನಮ್ಮ ಜನಪ್ರತಿನಿಧಿ ನಮ್ಮ ಜನಪ್ರತಿನಿಧಿ ಇವರು ನಮ್ಮ ಕಷ್ಟಗಳನ್ನ ಕೇಳ್ಕೊಳ್ಬೇಕು. ಇವರ ಕಷ್ಟ ಮಾತ್ರ ಅಲ್ಲ, ನಮಗೂ ಕಷ್ಟ ಇಲ್ವಾ ಸರ್? ಇವರಾದ್ರೂ ನಮ್ಗೆ ಧ್ವನಿ ಆಗ್ಬೇಡ್ವಾ? ಅದನ್ನು ಬಿಟ್ಟು ಇವರು ಏಕಾಏಕಿ ಇವರು ಹೇಳಿದ್ದೆ ಮಾತು, ಇವರು ಹೇಳಿದ್ದೆ ನಮ್ಮ ಕಷ್ಟವನ್ನು ಇವರು ಕೇಳೋದಿಲ್ಲ. ದಯವಿಟ್ಟು ನಮ್ಗೆ ಧ್ವನಿಯಾಗಿ ನೀವು ನಮ್ಮ ಕಷ್ಟಗಳನ್ನು ನೀವು ಹೇಳ್ಬೇಕು ಸರ್. ಖಂಡಿತ ಅಂದ್ರೆ ಈಗ ತಾವು ಗಮನಿಸಿದ ಹಾಗೆ ಇದಕ್ಕೆ ಏನು ವ್ಯವಸ್ಥೆಗಳು ಮಾಡಿದ್ರೆ ಈ ರೀತಿ ಅವ್ಯವಸ್ಥೆಗಳೆಲ್ಲ ಸರಿಯಾಗಬಹುದು, ಏನು ಆಗಬೇಕು ಅನ್ನುವಂಥದ್ದು ತಮ್ಮ ನಿರೀಕ್ಷೆಗಳೀಗ ಇಲ್ಲಿ? ನನ್ನ ಪ್ರಕಾರ ಎಲ್ಲಿಯಾದ್ರೂ ನಮ್ಗೆ ಒಂದು ವರ್ಷ ಆದ್ರೂ ನಮ್ಗೆ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಅಲ್ಲ, ಒಂದು ವರ್ಷಕ್ಕೆ ಆದ್ರೂ ಅವ್ರು ಕೊಟ್ರೆ ನಮ್ಗೆ ಏನಾದ್ರೂ ಬೇರೊಂದು ವ್ಯವಸ್ಥೆ ಎಲ್ಲಿಯಾದ್ರೂ ಹತ್ರದಲ್ಲಿ ಮಂಗಳೂರಲ್ಲಿ ಹತ್ರದಲ್ಲಿ ಎಲ್ಲಿಯಾದ್ರೂ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಅದಕ್ಕೆ ಹೋಗ್ಲಿಕ್ಕೆ ರೆಡಿ. ಅವ್ರು ಎಲ್ಲಿ ವ್ಯವಸ್ಥೆ ಮಾಡಿಕೊಟ್ರು ಒಟ್ರಾಸಿ ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಇಲ್ಲಿ ಅಲ್ಲ ಸರ್, ಅದು ಅಲ್ಲಿ ಮಾಡಿಕೊಟ್ರೆ ಅವರು ನಾವು ಮಾಡಿಕೊಡ್ತೇವೆ ಅಂತ ಆಶ್ವಾಸನೆ ಕೊಡ್ತಾರೆ. ಒಳಗಡೆ ಹೋದ್ರೆ ಅಲ್ಲಿ ಇರುವ ಫ್ಯಾಕ್ಟರಿಗಳಿಂದ ಬರುವಂತ ರಾಸಾಯನಿಕದಿಂದಾಗಿ ನಮ್ಮ ಐಟಮ್ಗಳು ಹಾಳಾಗ್ತಾ ಇದೆ. ಅದನ್ನಷ್ಟೇ ಯಾರು ಕೊಡ್ತಾರೆ ಸರ್? ಹೇಳಿ ಸರ್. ಖಂಡಿತವಾಗ್ಲೂ ತಮ್ಮ ಸಮಸ್ಯೆಗಳನ್ನ ಸಂಬಂಧಪಟ್ಟಂತಹ ಶಾಸಕರಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಅವರ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನ ಮಾಡ್ತೇವೆ ಅನ್ನುವಂಥದ್ದು. ಥ್ಯಾಂಕ್ ಯು ಮೊಹಮ್ಮದ್ ರಫೀಕ್ ಅವರೇ, ತಮ್ಮ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟದಕ್ಕಾಗಿ. ಇದು ಅಲ್ಲಿನ ವ್ಯಾಪಾರಸ್ಥರ ಪೈಕಿ ಒಬ್ಬರಾಗಿರುವಂತಹ ಮೊಹಮ್ಮದ್ ರಫೀಕ್ ಅವರು ಮಾತನಾಡ್ತಾ ಹೇಳಿರುವಂಥದ್ದು. ಯಾವ ರೀತಿ ಅಲ್ಲಿ ಸಮಸ್ಯೆಗಳು ಇದೆ ಅನ್ನುವಂಥದ್ದನ್ನ ಎಳೆಯಾಗಿ ವಿವರಿಸುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಒಂದು ಕಡೆಯಿಂದ ಮೂಲಭೂತ ವ್ಯವಸ್ಥೆಗಳಿಲ್ಲ, ಸರಿಯಾದ ಒಂದು ಆಶ್ರಯವಿಲ್ಲ, ಅದರ ಜೊತೆಗೆ ಅಲ್ಲಿ ಸರೀಸೃಪಗಳ ಕಾಟ ಕೂಡ ಇದೆ. ಹಾವು ವಿಷಜಂತುಗಳು ಆಗಾಗ ಕಾಣಿಸಿಕೊಂಡು ಅಲ್ಲಿ ವ್ಯಾಪಾರಸ್ಥರಲ್ಲಿ ಭಯವನ್ನ ಕೂಡ ಹುಟ್ಟು ಹಾಕ್ತಾ ಇದೆ. ಇನ್ನು ಸೆಂಟ್ರಲ್ ಮಾರ್ಕೆಟ್ನಲ್ಲಿರುವಾಗ ನಮಗೆ ಈ ಒಂದು ತರಕಾರಿ ಮೂಟೆಗಳಿರ್ಬೋದು ಅಥವಾ ಹಣ್ಣು ಹಂಪಲನ್ನ ಹೊತ್ಕೊಂಡು ಹೋಗೋದಿಕ್ಕೆ ಕೆಲಸದವರು ಸಿಗ್ತಾ ಇದ್ರು, ಕಾರ್ಮಿಕರು ಸಿಗ್ತಾ ಇದ್ರು. ಆದರೆ ಇದು ದೂರ ಆಗಿರುವಂತಹ ಕಾರಣ ಅವರು ಬರೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ವಾಹನದ ಒಂದು ಸಂಚಾರ ವ್ಯವಸ್ಥೆ ಕೂಡ ಇಲ್ಲಿ ಸಮಸ್ಯೆ ಇರೋದ್ರಿಂದ ಅವರು ಕೂಡ ಸಮರ್ಪಕವಾಗಿ ಬರೋದಿಕ್ಕೆ ಆಗ್ತಾ ಇಲ್ಲ.
ಸೊ ಎಲ್ಲರೂ ಕೂಡ ಸಮಸ್ಯೆಗೆ ತುತ್ತಾಗಿದ್ದೇವೆ. ಎಲ್ಲಾದರೂ ಒಂದು ಪರ್ಯಾಯವಾಗಿ ನಮಗೆ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಡಬೇಕು. ಆ ಮೂಲಕ ನಾವು ಈ ಒಂದು ವ್ಯಾಪಾರವನ್ನು ಏನು ನಂಬಿ ಕೆಲಸವನ್ನ ಮಾಡ್ತಾ ಇದ್ದೇವೆ, ಜೀವನವನ್ನ ಸಾಗಿಸ್ತಾ ಇದ್ದೇವೆ, ಅದಕ್ಕೆ ಒಂದು ವ್ಯವಸ್ಥೆಗಳು ಆಗಬೇಕು ಅನ್ನುವಂಥದ್ದು ಅವರು ಹೇಳಿರುವಂತಹ ಮಾತುಗಳು. ಈ ನಡುವೆ ಸ್ಥಳೀಯ ಶಾಸಕರನ್ನ ಸಂಪರ್ಕಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಇನ್ನು ಸಭೆಯಲ್ಲಿರುವ ಬಗ್ಗೆ ಮಾಹಿತಿಗಳು ಲಭಿಸ್ತಾ ಇದೆ. ಆದರೂ ಕೂಡ ನಾವು ನಿರಂತರವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಶಾಸಕರನ್ನ ಪ್ರಯತ್ನಿಸುವಂತಹ ನಿಟ್ಟಿನಲ್ಲಿ, ಅವರನ್ನ ಸಂಪರ್ಕಿಸುವಂತಹ ನಿಟ್ಟಿನಲ್ಲಿ, ಅಂದ್ರೆ ಮುಖ್ಯವಾಗಿ ಇದು ಬಹಳ ದೊಡ್ಡ ಸಮಸ್ಯೆಯಾಗಿ ಈಗ ಪರಿಣಮಿಸ್ತಾ ಇದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸಬಹುದು. ಅಂದ್ರೆ ಲಾಕ್ಡೌನ್ ನಿರಂತರವಾಗಿ ವಿಸ್ತರಣೆ ಆಗ್ತಾ ಇದೆ. ಅಂದ್ರೆ ಆರಂಭದಲ್ಲಿ ಪ್ರಥಮ ಹಂತದ ಲಾಕ್ಡೌನ್ ಘೋಷಣೆಯಾದಂಥ ಸಂದರ್ಭದಲ್ಲಿ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ನ ವ್ಯಾಪಾರ ವಹಿವಾಟುಗಳೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ APMC ಯಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಆರಂಭದಲ್ಲಿ ಅಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡೋದಕ್ಕೆ ಅಲ್ಲಿನ ಹೋಲ್ಸೇಲ್ ವ್ಯಾಪಾರಸ್ಥರು ನಿರಾಕರಣೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಇಲ್ಲೇ ವ್ಯಾಪಾರ ವಹಿವಾಟುಗಳು ನಡೀಬೇಕು, ಬೇರೆಲ್ಲಾದರೂ ವ್ಯಾಪಾರ ವಹಿವಾಟುಗಳನ್ನು ಮಾಡಿದರೆ ನೇರವಾಗಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಆ ಬಳಿಕ ಒಂದು ಹಂತಕ್ಕೆ ನಿಧಾನವಾಗಿ ಇಲ್ಲಿ ವ್ಯಾಪಾರ ವಹಿವಾಟುಗಳು ಆರಂಭಗೊಂಡಿದ್ವು. ಅಂದರೆ ಎಲ್ಲ ಚಿಲ್ಲರೆ ವ್ಯಾಪಾರಸ್ಥರು ಇಲ್ಲಿಗೆ ಬಂದು ಖರೀದಿ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇದ್ವು. ಇನ್ನೇನು ಒಂದು ಹಂತಕ್ಕೆ ಬಂತು ಎನ್ನುವಂತಹ ಹಂತದಲ್ಲಿ ಇದೀಗ ಮತ್ತೊಂದು ಸಮಸ್ಯೆ ಉದ್ಭವ ಆಗಿರುವಂಥದ್ದು. ಮಳೆ ಸುರಿದಿದೆ, ಇದರಿಂದಾಗಿ ಸಮಸ್ಯೆಗಳು ಈಗ ಉದ್ಭವ ಆಗಿರುವಂಥದ್ದು. ಈಗ ಮಾತನಾಡೋದಕ್ಕೆ ಮತ್ತೊಬ್ಬ ವ್ಯಾಪಾರಸ್ಥರು ರಮ್ಲಾನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಎಸ್, ಸಮಸ್ಯೆಗಳಾಗಿದೆ APMC ಯಾರ್ಡ್ಗೆ ಸಂಬಂಧಪಟ್ಟ ಹಾಗೆ. ಎಸ್, ತಾವು ಏನು ವ್ಯಾಪಾರವನ್ನ ಮಾಡ್ತಾ ಇದ್ರಿ ಸರ್? ತಮಗೆ ಏನಾಗಿದೆ ಈಗ ಸಮಸ್ಯೆ ಅಂತ? ನಾವು ತರಕಾರಿ ವ್ಯಾಪಾರಸ್ಥರು. ಓಕೆ. WR ಅಂತ ಹೇಳಿ. ಇಲ್ಲಿಂದ ಹೋಲ್ಸೇಲ್ ತರಕಾರಿ ವ್ಯಾಪಾರಸ್ಥರು ನಾವು. ಆಗ ಈಗ ಅಲ್ಲಿ ಹೋಗಿ ರಿಟೇಲ್ ವ್ಯಾಪಾರಸ್ಥರಾಗಿದ್ದೀವಿ ನಾವು. ಒಂದು ಇವತ್ತು ಮಳೆ ಬಂದು ಎಷ್ಟೋ ಲಕ್ಷ ರೂಪಾಯಿ ನಮ್ಗೆ ಇವತ್ತು ಲಾಸ್ ಆಗಿದೆ. ಯಾಕೆಂದ್ರೆ ಮಹಾನಗರ ಪಾಲಿಕೆ ಅವರು ಹೇಳಿದ್ದಾರೆ, ನಿಮಗೆ ಹೋಗಿ ಅಲ್ಲಿ ನಿಮ್ಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳಿ. ಇಲ್ಲಿಂದ ತೆಗೆದು ನಮ್ಗೆ ಅಲ್ಲಿ ಹಾಕಿ ಯಾವುದು ಸಹ ಒಂದು ನಮ್ಗೆ ಇದಿಲ್ಲ ಅಲ್ಲಿ. ಈಗ ನಾವು ಅಲ್ಲಿ ಹೋಗಿ ಈ ಮಳೆಯಲ್ಲಿ ನೆನ್ಸ್ಕೊಂಡು ಎಂತ ವ್ಯಾಪಾರ ಮಾಡಬೇಕು? ಅಲ್ಲಿ ಒಂದು ಕೇಳಲಿಕ್ಕೆ ಒಂದು ಜನ ಯಾರು ಸಹ ಬರಲಿಲ್ಲ. ಇಷ್ಟು ತನಕ ಒಬ್ಬ ಬಂದು ಹೋಗದವರು ಈಗ ಈ ನಾಳೆ ಒಂದು 3 ದಿವಸ ಬಿಟ್ಟು ನಾವು ಬರ್ತೀವಿ ಅಂತ ಹೇಳಿ ಏನು ಸಹ ಬಂದಿಲ್ಲ. ಒಂದು ತಿರುಗಿ ನೋಡ್ಲಿಕ್ಕೆ ನಮ್ಮ ಶಾಸಕರು ಬಂದಿಲ್ಲ. ಇವಾಗ ನಾವು ಯಾರ ಹತ್ರ ಒಂದು ಮಾತಾಡ್ಬೇಕು, ಯಾರ ಹತ್ರ ಕೇಳ್ಬೇಕು? ಓಕೆ. ಅಂದ್ರೆ ಈಗ ಮಳೆಗಾಲ ಆರಂಭ ಆದ್ರೆ ಮಳೆ ಬಂದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿರುವಂತ ವಿಚಾರ. ಇನ್ನು ತಾವು ಕೂಡ ಏನು ಗಮನ ಸೆಳೆಯುವಂತ ಕೆಲಸಗಳನ್ನ ಏನಾದ್ರು ಮಾಡಿದ್ರ? ಬಂದವರಂತಲ್ಲಿ ನಮಗೆ ಮಳೆ ಬಂದ್ರೆ ಸಮಸ್ಯೆ ಆಗುತ್ತೆ, ಏನಾದ್ರು ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಬೇಕು ಅನ್ನುವಂತ ಮನವಿಯನ್ನ ಏನಾದ್ರು ಸಲ್ಲಿಕೆ ಮಾಡಿದ್ರ ಅನ್ನುವಂಥದ್ದು? ಈಗ ಎಲ್ಲಾ ಸಮಸ್ಯೆಗಳು ಮನವಿ ಮಾಡಿ ಆಯ್ತು, ಯಾವ್ದು ಮಾಡಿ ಯಾವ್ದು ಸಹ ಬಾಕಿ ಇಲ್ಲ, ಎಲ್ಲಾ ಮಾಡಿದೀವಿ. ಓಕೆ ಓಕೆ. ಅಂದ್ರೆ ಅಷ್ಟಿದ್ರು ಕೂಡ ಯಾರು ಕೂಡ ಗಮನವನ್ನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ತಮ್ಮ ಆರೋಪ. ಯಾರು ಸಹ ಬಂದಿಲ್ಲ. ಒಂದು ಗಮನಕ್ಕೇನು ಇದು ತೆಗಲಿಲ್ಲ. ಯಾಕೆಂದ್ರೆ ನಮ್ಮನ್ನು ಇಲ್ಲಿಗೆ ಮೋಸ ಮಾಡಿ ನಮ್ಗೆ ಅಲ್ಲಿ ಹಾಕಿದ್ದಾರೆ. ಹೋಗಿ ನಿಮ್ಗೆ ಅಲ್ಲಿ ಎಲ್ಲ ವ್ಯವಸ್ಥೆ ಉಂಟು, ನಿಮ್ಗೆ ಅದು ಉಂಟು ಇದು ಉಂಟು ಅಂತ ಹೇಳಿ ಈಗ ಯಾವ್ದು ನೋಡಿದ್ರು ಇಲ್ಲಿ ಒಂದು ಅಲ್ಲಿ ಒಂದು ವ್ಯವಸ್ಥೆನೇ ಇಲ್ಲ. ಬರೀ ಒಂದು ಬೀದಿ ವ್ಯಾಪಾರಸ್ಥರ ತರ ನಾವು ಅಲ್ಲಿ ಆಗಿದ್ದೀವಿ. ಈಗ ಒಂದು ಪರಿಸ್ಥಿತಿಯಲ್ಲಿ ನಾವು ಅಲ್ಲಿ ಇದ್ದೀವಿ ಅಲ್ಲಿ. ಈಗ ಈ ಸಮಸ್ಯೆ ನಾವು ಯಾರ ಹತ್ರ ಬರೆಯೋಣ ಅದು ಹೇಳಿ.
ನಮ್ಗೆ ನಮ್ದು ಮಾರ್ಕೆಟ್ 1-2 ವರ್ಷಕ್ಕೆ ಆದ್ರೂ ಒಂದು ನಮ್ಮ ಮಾರ್ಕೆಟ್ ಕೊಟ್ಟು ಬಿಡಿ. ಯಾಕಂದ್ರೆ ನೋಡಿ ಅದರಲ್ಲಿ ನಾವು ಈಗ ಇಷ್ಟು ಲಕ್ಷ ರೂಪಾಯಿ ನಾವು ಸಾಲ ಕೊಟ್ಟು ಈ ಸಾಲ ನಾವು ರೈತರಿಗೆ ಕೊಡಬೇಕು. ಯಾರ ಹತ್ರ ಒಂದು ಈಗ ಸಾಲ ನಮ್ಗೆ ವಾಪಸ್ ತಂದು ಕೊಡ್ತಾರೆ? ಯಾರು ಕೊಡ್ಲಿಕ್ಕೆ ಈಗ ತಯಾರಿಲ್ಲ. ಯಾಕಂದ್ರೆ ನೀವು APMC ಇದ್ರೆ ನೀವು ಬನ್ನಿ ಅಂತ ಹೇಳ್ತಾ ಇದ್ರಿಲ್ಲ. ಲಕ್ಷ ನಾವು ಸಾಲ ಕೊಟ್ಟು ಈಗ ನಾವು ಸಾಲ ಯಾರ ಹತ್ರ ಕೇಳೋಣ? ಯಾರು ಕೇಳಲಿಕ್ಕೆ ಯಾರು ಸಹ ಕೊಡಲ್ಲ. ಅಂದ್ರೆ ಒಂದು ಪರ್ಯಾಯ ವ್ಯವಸ್ಥೆಗಳಾಗಬೇಕು, ಇಲ್ಲ ಇದ್ರೆ ಸಾಧ್ಯ ಇಲ್ಲ. ಇಲ್ಲಿ ವ್ಯಾಪಾರ ವಹಿವಾಟು ಇಲ್ಲಿ ಸಾಧ್ಯ ಇಲ್ಲ ಸರ್. ಯಾವುದಕ್ಕೆ ಒಂದು ಪರಿಹಾರಕ್ಕೆ ನಮ್ಗೆ ಒಂದು ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಕೆಲಸ ಇದು ವ್ಯಾಪಾರ ಮಾಡ್ಲಿಕ್ಕೇನೆ ಇದು ಸಾಧ್ಯ ಇಲ್ಲ ಇಲ್ಲಿ. ಎಸ್ ಧನ್ಯವಾದಗಳು ರಮ್ಲಾನ್ ಅವರೇ, ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಎಸ್, ಈ ನಿಟ್ಟಿನಲ್ಲಿ ಈಗ ವ್ಯಾಪಾರಸ್ಥರು ಏನು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡ್ರು, ಏನಾಗ್ತಾ ಇದೆ, ಏನಾಗಬೇಕು ಅಂದ್ರೆ ಈಗ ಮುಂದಿನ ದಿನಗಳಲ್ಲಿ ಈ ರೀತಿ ಅವ್ಯವಸ್ಥೆಯನ್ನ ತಪ್ಪಿಸುವಂತದ್ದು, ಜೊತೆಗೆ ಆಗುವಂತಹ ಲಕ್ಷಾಂತರ ರೂಪಾಯಿ ನಷ್ಟ ಏನಿದೆ ಅದನ್ನ ತಪ್ಪಿಸಬೇಕಿದ್ರೆ ಏನಾಗಬೇಕು ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಇದನ್ನ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಿಗೆ ತಲುಪಿಸುವಂತಹ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದೀವಿ. ಆದ್ರೆ ಯಾರು ಕೂಡ ಕರೆಗೆ ಸಿಗ್ತಾ ಇಲ್ಲ. ಉಸ್ತುವಾರಿ ಸಚಿವರಿಗೆ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನಾನು ಸಭೆಯಲ್ಲಿ ಇದ್ದೇನೆ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ. ಜೊತೆಗೆ ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಶಾಸಕರಿಗೆ ಕರೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ಸಭೆಯಲ್ಲಿ ಇದ್ದೇನೆ, ಮತ್ತೆ ಮಾತಾಡ್ತೇನೆ ಎನ್ನುವಂತಹ ಮಾತುಗಳನ್ನ ಹೇಳಿರುವಂತದ್ದು. ಇನ್ನು ಸ್ಥಳೀಯ ಕ್ಷೇತ್ರದ ಶಾಸಕರಾಗಿರುವಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿಗೆ ಕೂಡ ನಾವು ಕರೆಯನ್ನ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಅವರ ಸಂಪರ್ಕ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸೊ ಒಟ್ಟಾರೆ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆ ಈಗ ಗಂಭೀರವಾಗಿದೆ. ಇದನ್ನ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ತರುವಂತ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಮುಂದುವರಿಯುತ್ತೆ.
ಎಸ್, ನಾವು APMC ಮಾರ್ಕೆಟ್ನಲ್ಲಿ ಯಾವ ರೀತಿ ಸಮಸ್ಯೆಗಳಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸ್ತಾ ಇದ್ವಿ. ಅಲ್ಲಿ ಮಳೆ ಬಂದ ಪರಿಣಾಮ ಯಾವ ರೀತಿ ಅವಾಂತರಗಳು ಉಂಟಾಗಿದೆ ಅನ್ನುವಂಥದ್ರ ಬಗ್ಗೆ ಅಲ್ಲಿ ವ್ಯಾಪಾರಸ್ಥರು ನಮ್ಮ ಜೊತೆಗೆ ಅಳಲನ್ನು ಕೂಡ ತೋಡಿಕೊಳ್ತಾ ಇದ್ರು. ವ್ಯವಸ್ಥೆಗಳು ಸಮರ್ಪಕವಾಗಿ ಇಲ್ಲ ಎನ್ನುವಂಥದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡ್ತಾ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ರು. ಜಿಲ್ಲಾಡಳಿತದಿಂದ ಸೂಕ್ತವಾಗಿ ವ್ಯವಸ್ಥೆಗಳು ಆಗಿಲ್ಲ, ಕೊಟ್ಟಿರುವಂಥ ಮಾತನ್ನು ನಂಬಿ ಇಲ್ಲಿಗೆ ಬಂದಿದ್ದೇವೆ, ಈಗ ಸಮಸ್ಯೆಗೆ ಒಳಗಾಗಿದ್ದೇವೆ ಎನ್ನುವಂತಹ ನೋವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ರು. ಅಂದರೆ ಒಂದು ಕಡೆಯಿಂದ ಮಳೆ ಅಕಾಲಿಕವಾಗಿ ಬಂದಿದೆ, ಅಂದರೆ ಬೇಗ ಮಳೆ ಬಂದಿರೋದ್ರಿಂದ ಕೆಲವು ಅಡೆತಡೆಗಳು ಎದುರಾಗಿದೆ ಅನ್ನುವಂಥದ್ದು. ಸೊ ಈ ಬಗ್ಗೆ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿರುವಂಥದ್ದನ್ನು ನಾವು ಗಮನಿಸಬಹುದು. ಸೊ ಒಟ್ಟಾರೆಯಾಗಿ ಒಂದು ವ್ಯವಸ್ಥೆಗಳಾಗಲಿ, ಆ ಮೂಲಕ ಏನು ಒಂದು ಕಡೆಯಿಂದ ಏನು ಈ ಒಂದು ಮಾರುಕಟ್ಟೆಯ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಆದರೆ ಈ ರೀತಿಯ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಎಲ್ಲೋ ಆ ಒಂದು ಬೆಳವಣಿಗೆಗಳು ಅಥವಾ ನಡೆಯುವಂತಹ ವಿಚಾರಗಳಿಗೆ ಮತ್ತೆ ಅಡೆತಡೆಗಳು ಎದುರಾಗುತ್ತೆ ಅನ್ನುವಂಥ. ಸೊ ಈಗ ಏನು ಅಲ್ಲಿ ಬಹಳ ದೊಡ್ಡ ಸಮಸ್ಯೆ ಎದುರಾಗಿದೆ, ಮುಖ್ಯವಾಗಿ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೆಸರುಮಯ ವಾತಾವರಣ, ನೀರು ಬಂದು ನಿಲ್ಲುವಂಥದ್ದು, ತರಕಾರಿಗಳು ನೀರಿನಲ್ಲಿ ಕೊಚ್ಚಿ ಹೋಗುವಂಥದ್ದು, ಇದಕ್ಕೆಲ್ಲ ಏನಾದರೂ ಒಂದು ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗ್ಲೂ ಆ ಒಂದು ವ್ಯಾಪಾರಸ್ಥರಿಗೆ ಒಂದು ಅನುಕೂಲವನ್ನು ಮಾಡಿಕೊಡಬಹುದು. ಆ ಮೂಲಕ ಅವರು ಲಕ್ಷಾಂತರ ರೂಪಾಯಿ ನಷ್ಟವನ್ನು ಹೊಂದುವಂಥದ್ದನ್ನು ತಪ್ಪಿಸಬಹುದು.